ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣ ಪತ್ರ ಕೇಂದ್ರ ಹಾಗೂ ಆಹಾರ ಸುರಕ್ಷತಾಧಿಕಾರಿ ಸರಗೂರು ಎಚ್ಡಿ ಕೋಟೆ ಸಹಯೋಗದಲ್ಲಿ ಎಚ್ಡಿ ಕೋಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕು ದಂಡಾಧಿಕಾರಿ ಶ್ರೀನಿವಾಸ್ ಇವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ರವಿಕುಮಾರ್, ಆಹಾರ ಸುರಕ್ಷಾಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವಿಧಾಧಿಕಾರಿಗಳಾದ ಸೋಮಣ್ಣ, ಯಶವಂತ್, ಬೆಂಗಳೂರು ಸಂಯೋಜಕರಾದ ಯಶವಂತ್, ಸರಗೂರು ಮತ್ತು ಎಚ್ಡಿ ಕೋಟೆ ತಾಲೂಕಿನ ಎಲ್ಲ ಆಹಾರ ವಹಿವಾಟುದಾರರು, ವರ್ತಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ರಶ್ಮಿ ಹಾಗೂ ರಾಘವೇಂದ್ರ ಸ್ವಾಮಿ ಹಾಗೂ ಇನ್ನಿತರರು ಹಾಜರಿದ್ದರು. ವರದಿ ಮಲಾರ ಮಹದೇವಸ್ವಾಮಿ. ಆಹಾರವನ್ನು ತಯಾರಿಸಿ ಜನರಿಗೆ ನೀಡುವಂಥ ಕೆಲಸಗಳನ್ನ ನಾವೆಲ್ಲ ಮಾಡಬೇಕಾಗ್ತದೆ. ಇನ್ನೊಂದೇನಪ್ಪ ಅಂತಂದರೆ ಅಂಥದ್ದು ಬರಬಾರ್ದಂಗೆ ನಾವು ಮತ್ತು ನೀವು ಕೆಲಸ ಮಾಡ್ಕೊಂಡು ಹೋಗಬೇಕು. ಇಷ್ಟು ಹೇಳ್ತಾ ನೀವೆಲ್ಲ ಏನು ನಮ್ಮ ಎಚ್ ಡಿ ಕೋಟೆ ಎಲ್ಲ ಉದ್ಘಾಟಿಸಿದಂಥ ಈ ತಾಲೂಕಿನ ದಂಡಾಧಿಕಾರಿಗಳು, ತಹಸೀಲ್ದಾರರಾದಂಥ ಶ್ರೀನಿವಾಸ್ ಸರ್ ಅವರೇ ಹಾಗೂ ಎಚ್ ಡಿ ಕೋಟೆ ಹಾಗೂ ಸರಗೂರು ತಾಲೂಕಿನ ಆರೋಗ್ಯ ಅಧಿಕಾರಿಗಳಾದಂಥ ಹಾಗೂ ಈ ತರಬೇತುದಾರರಾಗಿ ಬಂದಿರತಕ್ಕಂಥ ಯಶವಂತರವರೇ ಹಾಗೂ ಇಲ್ಲಿ ಒಂದು ತರಬೇತಿಯ ಅವಶ್ಯಕತೆ ಇದೆ. ಅವಶ್ಯಕತೆ ಇರೋದ್ರಿಂದ ಅವರಿಗೆ ಕೊಡಬೇಕಾಗ್ತದೆ. ಯಾಕಂದರೆ ನಾವು ಎಷ್ಟೋ ಕಡೆ ನಾವು ವಿಸಿಟ್ ಮಾಡಿದಾಗ ನಮಗೆ ಮಾಹಿತಿ ಇಲ್ಲ ಅಂತಾರೆ, ಮತ್ತು ಮಾಹಿತಿ ಇಲ್ಲ ಅಂದರೂ ಕೆಲವು ಕಡೆ ನಮ್ಗೆ ಗೊತ್ತಿರಲಿಲ್ಲ ಅಂತಾರೆ, ಇವೆಲ್ಲ ನಮ್ಗೆ ಗೊತ್ತಿಲ್ಲ ಅಂತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬ FBO ಅವನು ಎಲ್ಲ ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕು ಮತ್ತು ಟ್ರೈನಿಂಗನ್ನು ಕಡ್ಡಾಯವಾಗಿ ಆಗಿರಬೇಕು. ಯಾಕಂದರೆ ಉತ್ತಮವಾದ ಗುಣಮಟ್ಟವಾದ ಆಹಾರವನ್ನು ನಾವು ಕೊಡಬೇಕು ಅಂದರೆ ಫಸ್ಟು ನಾವು ನಾಲೆಡ್ಜ್, ತಿಳುವಳಿಕೆ ನಮ್ಮಲ್ಲಿರಬೇಕು. ಹಾಗಾಗಿ ಅದಕ್ಕೋಸ್ಕರ ಇವತ್ತು ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಇವತ್ತು ಈ ಅಂಬೇಡ್ಕರ್ ಭವನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಜೊತೆಗೆ ಇದರಲ್ಲಿ ಎಲ್ಲ ಮಾಹಿತಿಗಳನ್ನು ಪಡೆದು ಉತ್ತಮವಾದ ಒಂದು ಆಹಾರ. ಹಾಗಾಗಿ ನೀವೆಲ್ಲರೂ ಸಹಕರಿಸ್ತೀರ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.